ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಎನ್ನುವ ಅಣ್ಣಾವ್ರ ಹಾಡಿನ ಸಾಲಿನಂತೆ ಒಬ್ಬ ವ್ಯಕ್ತಿಗೆ ಸಾಧನೆ ಎಂಬ ಛಲ ಇದ್ದಲ್ಲಿ ಸಾಧಿಸುವ ಕೆಲಸವೇನೂ ದೊಡ್ಡದಲ್ಲ. ಸಾಧಿಸಬೇಕೆಂಬ ಹಂಬಲ, ಕೆಲಸದಲ್ಲಿಡಬೇಕಾದ ಶ್ರದ್ಧೆ, ನಿಷ್ಠೆ ಎಲ್ಲವೂ ಆತನ ಗುರಿ ತಲುಪುವ ಸಾಧನಗಳಾಗಿರಬೇಕು. ದೇಹ ದೌರ್ಬಲ್ಯವೆಂಬುದು ದೇಹಕ್ಕೆ ಹೊರತು ವ್ಯಕ್ತಿಯಲ್ಲಿರುವ ಹಠ, ಛಲಕ್ಕಲ್ಲ. ಇಂತಹುದೇ ಒಂದು ನೈಜ ಘಟನೆಯ ಕಥೆಯಾಧಾರಿತ ಕಿರುಚಿತ್ರ V4 ಸ್ಟ್ರೀಮ್ನಲ್ಲಿ ಅಕ್ಟೋಬರ್ 25ರಂದು ಸ್ಟ್ರೀಮಿಂಗ್ ಆಗಲಿದ್ದು, ಅದುವೇ ಅವನ ಹೆಸರೇ ವಿನಾಯಕ. ಇದುವೇ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಾನು ನಿಖಿತಾ ಪೂಜಾರಿ. ನೀನು ಪ್ರೊಫೆಷನಲ್ ಲೈಫ್ನ ತುಂಬಾ ಪರ್ಸನಲ್ ಆಗಿ ತಗೋಬಾರ್ದು. ಕಾನನದಲ್ಲಿನ ಹಸಿರಿನ ಜನನಕ್ಕೆ ಗಗನದಲ್ಲಿನ ಮಳೆಹನಿ ಕಾರಣ. ಹಿಂಗೆಲ್ಲ ನೋಡಕ್ ಆಗಲ್ಲ ಕಾಣು. ಜಲಸ್ ಮಾಡ್ಕೊಳ್ಳೋಕೆ ಜೊಲ್ಲು ಪ್ರೀತಿ ಅಲ್ಲಮ್ಮ, ಜೀವಕ್ ಜೀವ ಕೊಡೋ ಪ್ರೀತಿ. ಅವನು ಯಾವಾಗ್ಲೂ ಹೇಳ್ತಿದ್ದೆ ಯಾವ ಕೆಲಸ ಆದ್ರೂ ಪರಿಪೂರ್ಣತೆ ಇರಬೇಕು ಅಂತ. ಎಲ್ಲ ಕತೆಗೂ ಒಂದು ಪ್ರಾರಂಭ ಇರುತ್ತೆ, ಅದೇ ರೀತಿ ನನ್ನ ಈ ಕತೆ. ಗುಜರಾತಿನಲ್ಲಿ ನಡೆದಿರುವ ನೈಜ ಘಟನೆಯಾಧಾರಿತ ಕಿರುಚಿತ್ರ ಅವನ ಹೆಸರೇ ವಿನಾಯಕ. ಸಿರಿಗನ್ನಡ ಟಾಕೀಸ್ ಪ್ರಸ್ತುತಪಡಿಸುವ ಅವನ ಹೆಸರೇ ವಿನಾಯಕ ಸಮಾಜಕ್ಕೆ ಉತ್ತಮ ಸಂದೇಶವನ್ನ ಕೊಡಲು ತಯಾರಾಗಿ ನಿಂತಿದೆ. ಸಾಧನೆ ಎಂಬುದು ಸಾಧಕನ ಸೊತ್ತೇ ಹೊರತು ಸೋಮಾರಿಯ ಸೊತ್ತಲ್ಲ ಎಂಬುವಂತೆ ಬಹಳ ಅರ್ಥಪೂರ್ಣವಾಗಿ ಮನಮುಟ್ಟುವಂತೆ ಮೂಡಿಬಂದಿದೆ. ಹಾಗಿದ್ರೆ ಈ ಕಿರುಚಿತ್ರದ ಕಥೆ ಏನು? ಇವೆಲ್ಲದರ ಕುರಿತು ಹೇಳ್ತೇವೆ, ನೋಡ್ಕೊಂಬನ್ನಿ. ಬದುಕೆಂಬುದು ಎಲ್ಲರಿಗೂ ಒಂದೇ ರೀತಿಯಾಗಿ ಇರೋದಿಲ್ಲ. ಕೆಲವೊಬ್ಬರಿಗೆ ಬಡತನದ ಬೇಗುತಿ ಇದ್ದರೆ, ಇನ್ನು ಕೆಲವರಿಗೆ ಸಿರಿತನದ ಅಹಂ ಇರುತ್ತೆ. ಇನ್ನೂ ಬಹುಜನರಿಗೆ ಎಲ್ಲ ಇದ್ದು ಸೋಮಾರಿತನ ಮೈಗೇರಿದರೆ, ಇನ್ನೂ ಹಲವರು ತಮ್ಮಲ್ಲಿ ಅನೇಕ ದೌರ್ಬಲ್ಯಗಳಿದ್ದರೂ ಅದನ್ನ ಮೆಟ್ಟಿ ನಿಂತು ಏನಾದರೂ ಸಾಧಿಸಬೇಕೆಂದಿರುವವರು. ಈ ಅವನ ಹೆಸರೇ ವಿನಾಯಕ ಕೂಡ ಇದೇ ಕೆಟಗರಿಯ ಜನರ ವಿಭಾಗಕ್ಕೆ ಸೇರುತ್ತೆ. ಅಂದರೆ ದೌರ್ಬಲ್ಯವಿದ್ದರೂ ಅದನ್ನ ಪರಿಗಣಿಸದೆ ಸಮಾಜದಲ್ಲಿ ಉತ್ತಮ ನಾಗರಿಕನಾಗಿ ಸಮಾಜಕ್ಕೆ ಏನಾದರೂ ಕೊಡುಗೆ ನೀಡಬೇಕೆಂದು ಹೊರಟ ಒಬ್ಬ ಪುಟ್ಟ ಬಾಲಕನ ಕತೆ ಇದು. ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾನ್ಧಿಕಂ. ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ. ಆಫೀಸ್ ಬೆಳಗ್ಗೆ ಬೇಗ ಇತ್ತು, ಅದಕ್ಕೆ ಬೇಗ ಹೋಗಿದ್ದೀನಿ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಪ್ರಾಜೆಕ್ಟ್. ಏಯ್, ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡ್ಬೇಡ. ಮರಿಬೇಡ, ನಿನ್ ಬ್ರಷ್ ರೆಡ್ ಕಲರ್. ಟಿಫನ್ ಉಪ್ಪಿಟ್ಟು, ಆದ್ರೂ ಬಾಕ್ಸ್ ತಗೊಂಡು ಹೋಗ್ಲೇಬೇಕು. ಹಲೋ ಹಲೋ. ಹೇ, ಕರ್ಚಿಫ್ ಮರ್ತಿದ್ಯಾ ನೋಡು. ಕಾನನ ಕಾನನ ಎಂತದಿದು ಕಾನನ? ಛೇ! 2 ವರ್ಷಗಳ ಹಿಂದೆ ಗುಜರಾತ್ ಮೂಲದ ವಿನಾಯಕ್ ಎಂಬ ಬಾಲಕನ ಜೀವನದಲ್ಲಿ ಸಂಭವಿಸಿದ ಘಟನೆಯನ್ನೇ ಈ ಸಿನಿಮಾ ಆಧರಿಸಿದ್ದು, ಇದನ್ನ ಒಂದು ಅದ್ಭುತ ಕಿರುಚಿತ್ರದ ರೂಪಕ್ಕೆ ಇಳಿಸುವಲ್ಲಿ ಯಶಸ್ವಿಯಾಗಿದೆ ಈ ಚಿತ್ರತಂಡ. ಇದೊಂದು ಕಿರುಚಿತ್ರವಾದರೂ ಬಹಳ ಅದ್ಭುತವಾದ ಕಥೆಯನ್ನೊಳಗೊಂಡಿದೆ. ಸ್ವಲ್ಪ ಸಮಯದಲ್ಲಿಯೇ ಬಹಳ ಅರ್ಥಗರ್ಭಿತವಾಗಿ ಹೊರಹೊಮ್ಮುವ ಕಿರುಚಿತ್ರವಿದು. ಗುಡ್ ಮಾರ್ನಿಂಗ್ ಸರ್. ಅಲ್ಲ, ಏನಿದು?
ಗೊತ್ತಾಗೋದಿಲ್ಲವ ನಿಮಗೆ? ಎಂಥದ್ದಿದು ನೀವು ಬರೆದಿರುವುದು? ಎಷ್ಟು ಬಾರಿ ಹೇಳಿದ್ದೇನೆ, ಈ ದೊಡ್ಡ ದೊಡ್ಡ ಶಬ್ದವನ್ನು ಯಾರು ಓದಿ ಸಾಯ್ತಾರೆ ಮಾರ? ಯಾರಿಗೆ ಅರ್ಥ ಆಗ್ತದೆ ಇದು? ಸರ್, ನನಗೆ ಕಾರಣ ಕೊಡಬೇಡಿ, ನನಗೆ ಕಾರಣ ಮಾತ್ರ ಕೊಡಬೇಡಿ. ಕೆಲಸ ಮಾಡೋದನ್ನು ಕಲೀರಿ ಮಾರ, ಸರಿ ಕೆಲಸ ಮಾಡೋದನ್ನು ಕಲೀರಿ ನೀವು. ಸಾರಿ ಸರ್. ಮುಖ ತೋರಿಸಬೇಡಿ, ಹೊರಡ್ತಾ ಇರಿ ನೀವು, ಹೊರಗೆ ಹೊರಡಿ. ಎಂಥದಿದು? ಮಾಡುವ ತಪ್ಪು ಮಾಡಿ ಮತ್ತೆ ಇಲ್ಲಿ ಸಮಜಾಯಿಸಿ ಬೇರೆ. ಚೈತ್ರ, ಹಾ ಬಂದೆ. ನಮಸ್ಕಾರ, ನೀವು ಕೇಳ್ತಾ ಇದೀರಾ FM ಅಂದ್ರೆ ರೇಡಿಯೋ ಸಿಟಿ 91.1. ನಾನು ನಿಮ್ಮ ರೌಂಡ್ ಒಂದು ಮಸಾಲೆ ಬೈಟ್ ಕಾಫಿ ಬರ್ಲೆ. ಹೆಲೋ, ಎಕ್ಸ್ಕ್ಯೂಸ್ ಮೀ, ಇದು ಲೇಡೀಸ್ ಸೀಟ್. ಸ್ವಲ್ಪ ಅಡ್ಜಸ್ಟ್ ಮಾಡಿ. ಕೇಳಿಲ್ಲಿ, ಗೊತ್ತಲ್ವಾ ನಿಂಗೆ ಆಫೀಸ್ ಟೆನ್ಷನ್ಸು. ಅಷ್ಟೊಂದು ಕಷ್ಟಾದ್ರೆ ಬಿಡ್ಬೋದಲ್ವಾ? ಹಂಗೆಲ್ಲ ಬಿಡಕ್ಕಾಗಲ್ಲ. ಯಾಕಾಗಲ್ಲ? ನಾನು ಅರ್ನ್ ಮಾಡ್ತಿದ್ದೀನಿ, ಹೆಂಗಿದ್ರು ಲಿವಿಂಗಲ್ಲೇ ಇದ್ದೀವಿ. ಹಿಂಗೆಲ್ಲ ನೋಡಕ್ಕಾಗಲ್ಲ ಕಣು. ಸರಿ ಅಣ್ಣ, 2 ಸಮೋಸ ಆರ್ಡರ್ ಮಾಡಿದ್ವಲ್ಲ, ಒಂದು ಕ್ಯಾನ್ಸಲ್ ಮಾಡ್ಬಿಡಿ. ಯಾಕೆ? ಹಾ, ಇನ್ಮೇಲೆ ನಾನೇ ಅಲ್ಲಪ್ಪ ಪೇ ಮಾಡ್ಬೇಕಾದವಳು. ನಗುಮುಖದಿ ಮರೆಸಿದೆ ನೋವ, ನೀ ಜೊತೆಗಿರಲು ಗೆಲ್ಲಬಹುದೇನೋ ನಾ ಸಾವ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಗೆ 100 ವರ್ಷ ಬದುಕಿ ಬಾಳಬೇಕೆಂಬ ಆಸೆ ಇರುವುದು ಸಹಜ. ಆದರೆ ಈ ಕಥೆಯಲ್ಲಿನ ಕಥಾನಾಯಕ 15 ವರ್ಷದ ಆ ಬಾಲಕನ ಪುಟ್ಟ ಮನಸ್ಸಿನಲ್ಲಿ ತಾನು ಬದುಕಿರುವುದು ಬರೀ ಕೆಲವೇ ವರ್ಷಗಳೆಂದು ತಿಳಿದಿದ್ದರೂ ಜೀವನದಲ್ಲಿ ಸ್ವಲ್ಪವೂ ಜಿಗುಪ್ಸೆಗೊಳ್ಳದೆ ತಾನು ಏನೆಲ್ಲ ಮಾಡಬೇಕೆಂದುಕೊಂಡಿದ್ದನೋ ಹಾಗೇ ಬದುಕಿ ಎಲ್ಲರಿಗೂ ಸ್ಫೂರ್ತಿಯಾಗುತ್ತಾನೆ. ಮಾಡುವ ಎಲ್ಲಾ ಕೆಲಸಗಳಲ್ಲಿ ಪರ್ಫೆಕ್ಟ್ ಆಗಿರುವ ಈ ಪುಟ್ಟ ಹುಡುಗನ ಜೀವನದ ಕಥೆಯ ಈ ಕಿರುಚಿತ್ರವು ನಮ್ಮ ಜೀವನ ನಶ್ವರ, ನಮ್ಮಿಂದ ಏನೂ ಸಾಧ್ಯವಿಲ್ಲ ಎಂದು ತಿಳಿದಿರುವ ಅದೆಷ್ಟೋ ಮುದುಡಿರುವ ಮನಸ್ಸುಗಳಿಗೆ ಚಿಲುಮೆಯಾಗಲಿದೆ ಎನ್ನುವುದರಲ್ಲಿ 2 ಮಾತಿಲ್ಲ. ಹೇಳಿ ಮೇಡಮ್, ನಿಮ್ಮ ಮಗನ ಬಗ್ಗೆ. ಹೇಳ್ತೀನಿ ಸರ್. ಅವನ ಹೆಸರು ಶ್ರೀಧರ್ ಅಲ್ವಾ? ಅಲ್ಲ ಸರ್, ಅವನ ಹೆಸರು ವಿನಾಯಕ. ಸಾರಿ ಮೇಡಮ್. ಅವನ ವಯಸ್ಸು 15 ವರ್ಷ. ಸ್ಕೂಲಿಗೆ ರೆಗ್ಯುಲರ್ ಆಗಿ ಹೋಗ್ತಿದ್ನಾ? ಹೌದು ಸರ್. ಅವನಿಗೆ ಸ್ಟಡೀಸ್ ಅಂದರೆ ತುಂಬ ಇಷ್ಟ. ಅವನಿಗೆ ಕೊಡ್ತಿದ್ದ ಟ್ರೀಟ್ಮೆಂಟು ತುಂಬ ಪೇನ್ಫುಲ್ ಆಗಿರೋದು. ಆದರೂ ಯಾವತ್ತೂ ಸ್ಕೂಲ್ ಮಿಸ್ ಮಾಡ್ತಿರ್ಲಿಲ್ಲ. ರೆಗ್ಯುಲರಾಗಿ ಸ್ಕೂಲ್ಗೆ ಹೋಗ್ತಿದ್ದ. ಸಾರಿ ಮೇಡಮ್, ಪ್ಲೀಸ್ ಎಕ್ಸಾಕ್ಟ್ಲಿ ಹೇಳಿ, ಯಾವ ಡಿಸೀಸ್ ಇತ್ತು ಅವರಿಗೆ? ದುಷ್ಯಂತ್ ಮಸ್ಕ್ಯುಲರ್ ಡಿಸ್ಟ್ರಫಿ ಅಂತ. ಸಾರಿ ಮೇಡಮ್, ಇನ್ನೊಂದ್ಸರಿ ಹೇಳಿ. ದುಷ್ಯಂತ್ ಮಸ್ಕ್ಯುಲರ್ ಡಿಸ್ಟ್ರಫಿ ಅಂತ. ಅದು ಒಂದು ಮಸಲ್ ರಿಲೇಟೆಡ್ ಡಿಸೀಸು. ಮಿಲಿಯನ್ನಲ್ಲಿ ಒಬ್ರಿಗೆ ಮಾತ್ರ ಬರೋಂಥ ಕಾಯಿಲೆ. ಅವನಿಗೆ 4 ವರ್ಷ ಆಗಿದ್ದಾಗ ಗೊತ್ತಾಯಿತು ಅವನಿಗೆ ಬದುಕಿರೋದು 10 ವರ್ಷ ಮಾತ್ರ ಅಂತ. ಕಥೆಯಲ್ಲಿ ಸೂಪರ್ ಸೈ ಎನಿಸಿದ ಈ ಕಿರುಚಿತ್ರವು ಹೊಸ ಕಲಾವಿದರ ನಟನೆಯಲ್ಲಿ ಮೂಡಿಬಂದಿದೆ. ಈ ಮೊದಲು 2 ಕಿರುಚಿತ್ರಗಳಿಗೆ ನಿರ್ದೇಶನ ಮಾಡಿರುವ ಗಿರೀಶ್ ವೈ ಆಲೂರುರವರ ಸಂಭಾಷಣೆ ನಿರ್ದೇಶನದಲ್ಲಿ ತಯಾರಾದ 3ನೇ ಕಿರುಚಿತ್ರವಾಗಿದೆ. ಮನೋಜ್ ಮತ್ತು ಚೈತ್ರಾರವರು ಈ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದಾರೆ. ಇನ್ನು ಈ ಸಿನಿಮಾಗೆ ಛಾಯಾಗ್ರಹಣ ಹಾಗೆಯೇ ಸಂಕಲನದ ಜವಾಬ್ದಾರಿಯನ್ನ ಸತೀಶ್ ರಾಜೇಂದ್ರರವರು ನಿರ್ವಹಿಸಿದ್ದಾರೆ. ಕಿರುಚಿತ್ರದ ಬಿಡುಗಡೆಗೂ ಮೊದಲೇ ಬಿಡುಗಡೆಗೊಂಡಿರುವ ಈ ಚಿತ್ರದ ಹಾಡಿಗೆ ಸೂಪರ್ ರೆಸ್ಪಾನ್ಸ್ ಸಿಕ್ಕಿದೆ.
ನಿನ್ನನೆ ತಿಳಿಯುವ ನೆಪದಲ್ಲಿ ನನ್ನನೆ ಅರಿತೆನು ನಾ ನಿನ್ನನೆ ತಿಳಿಯುವ ನೆಪದಲ್ಲಿ ನನ್ನನೆ ಅರಿತೆನು ನಾ ನಿನ್ನಯ ಹಠಕ್ಕೆ ಛಲಕ್ಕೆ ಶರಣಾದೆನು ನಾ ನಿನ್ನಯ ಹಠಕ್ಕೆ ಛಲಕ್ಕೆ ಶರಣಾದೆನು ನಾ ನಿನ್ನನೆ ತಿಳಿಯುವ ನೆಪದಲ್ಲಿ ನನ್ನನೆ ಅರಿತೆನು ನಾ ನಿನ್ನನೆ ತಿಳಿಯುವ ನೆಪದಲ್ಲಿ ನನ್ನನೆ ಅರಿತೆನು ನಾ ಈ ಮೊದಲೇ ಯೂಟ್ಯೂಬ್ನಲ್ಲಿ ಬಿಡುಗಡೆಗೊಂಡಿರುವ ಈ ಕಿರುಚಿತ್ರದ ಹಾಡು ನಿನ್ನನ್ನು ತಿಳಿಯುವ ನೆಪದಲ್ಲಿ ನನ್ನನ್ನು ಅರಿತೆನು ನಾ ಎಂಬ ಹಾಡು ಸಾಕಷ್ಟು ಜನರ ಮನಗೆದ್ದಿದೆ. ಗಿರೀಶ್ ವೈ ಆಲೂರುರವರು ಸ್ವತಃ ಈ ಹಾಡಿಗೆ ಸಾಹಿತ್ಯವನ್ನ ಬರೆದಿದ್ದು ಅಮಿತ್ ಶರ್ಮಾರವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದಿದೆ. ಒಟ್ಟಿನಲ್ಲಿ ಅಕ್ಟೋಬರ್ 25ರಂದು ಬಿಡುಗಡೆಗೊಳ್ಳಲಿರುವ ಈ ಕಿರುಚಿತ್ರವು ಕಾಮಿಡಿ, ಸ್ವಲ್ಪ ಲವ್ ಸ್ಟೋರಿ, ಕೆಲಸದ ಒತ್ತಡ, ಭಾವುಕತೆಯ ಜೊತೆಗೆ ಸ್ಫೂರ್ತಿದಾಯಕವಾಗಿ ಪ್ರತಿಯೊಬ್ಬರಿಗೂ ಮನರಂಜನೆಯ ರಸದೌತಣವನ್ನ ಉಣಬಡಿಸಲಿದೆ. ಮಗ ಯಾವ್ದೋ ಹೊಸ ಹುಡುಗಿ ಬಂದಿದ್ದಾಳೆ ಮಗ, ಸಖತ್ ಬೆಳ್ಳಗಿದ್ದಾಳೆ ಅಂದ್ರೆ ಅವಳಿಗೇನು ರೋಗ ಇದ್ದಂಗೆ ಕಣೋ, ಬ್ಲಡ್ ಇಲ್ಲ ಅಂತ. ನನ್ನ ಮಗಂದು ಯಾವಾಗಲೂ ಇದ್ದಿದ್ದೆ. ಹಲೋ, ಆಫೀಸಲ್ಲಕ್ಕೆ ಟೆನ್ಷನ್ನಲ್ಲಿದ್ದೆ. ಗೊತ್ತಲ್ಲ ಎಡಿಟರ್ದು, ಏನು ಬರ್ಕೊಂಡ್ರು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಅವನು. ನೀನು ಪ್ರೊಫೆಷ್ನಲ್ ಲೈಫ್ನ ತುಂಬ ಪರ್ಸ್ನಲ್ ಆಗಿ ತಗೋಬಾರ್ದು. ಆದರೂ ಅತಿ ಆಯ್ತು ಎಡಿಟರ್ದು. ಅಷ್ಟೆಲ್ಲ ಬೈ ಸುಮ್ಮನೆ ಬಿಟ್ಟಿದ್ದಾನಾ? ಮತ್ತೆ ಇನ್ನೊಂದು ವರ್ಕ್ ಅಸೈನ್ ಮಾಡಿ ಇನ್ನೊಂದು ವೀಕ್ ಟೈಮ್ ಕೊಟ್ಟಿದ್ದಾನೆ. ಓ ಹಾಗಾದರೆ ನಾನು ನಿಂಗೆ 1 ವೀಕ್ ಡಿಸ್ಟರ್ಬ್ ಮಾಡಲ್ಲ. ರಾಜೀನಾಮೆ ಪತ್ರ. ಎಲ್ಲ ರೆಡಿಯಾಗಿ ಬಂದಾಗಿದೆ. ಈಗ ನಾನು ಏನು ಹೇಳುವುದಿಲ್ಲ ಮಾರಾಯ, ನಿನಗೆ ಏನು ಹೇಳಿದರೆ ನಿನ್ನ ಮಂಡ್ಯ ಒಳಗೆ ಹೋಗುವುದೂ ಇಲ್ಲ. ಆದರೆ ಒಂದು ಸತ್ಯ ಮಾರಾಯ, ಇನ್ನು 10 ದಿನ ಇಲ್ಲಿ ಕೆಲಸ ಮಾಡಲಿಕ್ಕೆ ಬೇಕು ನೀನು, ಅರ್ಥ ಆಯ್ತಾ? ಯಾಕಂದ್ರೆ 10 ದಿನ ನಾನು ಟ್ರೈನಿಂಗ್ ಕೊಡಲ್ಲ, ಅವರಿಗೆ ಕೆಲಸ ನಾನು ಹೇಳ್ಕೊಡಲ್ಲ, ನೀವೇ ಹೇಳ್ಕೊಡ್ಬೇಕು. ನೀವು ಹೇಳ್ಕೊಡ್ಲಿಕ್ಕೆ ಬೇಕು. ಸರಿ, ಎಂತ ನಿಂತಿರುವುದು? ರಾಜೀನಾಮೆ ಕೊಟ್ಟಾಯ್ತಲ್ಲ, ಹೊರಡಿ. ನೋಡಿದ್ರಲ್ವಾ ವೀಕ್ಷಕರೇ, ಆತ್ಮವಿಶ್ವಾಸದ ಜೊತೆಗೆ ಸತತ ಪರಿಶ್ರಮವೆನ್ನುವುದು ಒಂದು ಅತ್ಯಂತ ಆಕರ್ಷಕ ಗುಣ. ಇದನ್ನ ಪ್ರತಿಯೊಬ್ಬರು ತಮ್ಮಲ್ಲಿ ಬೆಳೆಸಿ ಉಳಿಸಿಕೊಂಡು ಹೋಗಬೇಕೆನ್ನುವ ಅತ್ಯುತ್ತಮ ಸಂದೇಶವನ್ನ ಒಳಗೊಂಡ ಅವನ ಹೆಸರೇ ವಿನಾಯಕ ಕಿರುಚಿತ್ರವು ಅಕ್ಟೋಬರ್ 25ರಂದು V4 ಸ್ಟ್ರೀಮ್ನಲ್ಲಿ ಸ್ಟ್ರೀಮಿಂಗ್ ಆಗಲಿದೆ. ಈ ಕಿರುಚಿತ್ರವನ್ನ ನೋಡಿ ಹಾಗೆಯೇ ಚಿತ್ರತಂಡಕ್ಕೆ ಪ್ರೋತ್ಸಾಹಿಸಿ ಎಂದು ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರವಾದ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ಇದು ಮುನ್ನುಡಿ ಮುನ್ನಡೆಗಾಗಿ.